ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಗೋಧಿ ಹಿಟ್ಟಿನಿಂದ ಲಡ್ಡು ಹೇಗೆ ಮಾಡಬಹುದು ಅಂತ ತೋರಿಸ್ತೇನೆ. ಈಗ ನಾನು ಮಾಡಿದ ಅಡಿಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ, ನೋಡುವ. ನೋಡಿ, ಬಣಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ 1 ಕಪ್ಪು, ಇದು ನಾನು ಸ್ವಲ್ಪ ದೊಡ್ಡದುಂಟು ಕಪ್ಪು, ಅದರಲ್ಲಿ 1 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೇನೆ. ಅದನ್ನು ಈಗ ಚೆನ್ನಾಗಿ ಹುರಿಯೋಣ. ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಸ್ವಲ್ಪ ನೋಡಿ, ಸ್ವಲ್ಪ ಹೀಗೆ ಹುರಿತಾ ಇರಬೇಕು, ಮಗ್ಚ್ತಾ ಇರಬೇಕು. ಬೆಂಕಿ ಸಣ್ಣದಿಟ್ಟು ಈಗ ನಾವೊಂದು 10 ರಿಂದ 15 ನಿಮಿಷ ಹುರಿದಾದ್ಮೇಲೆ ನೋಡಿ, ಹೀಗೆ ತುಪ್ಪ ಹಾಕ್ಕೊಳ್ತಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ನೋಡಿ, ಸ್ವಲ್ಪ ಕೆಂಪಾಗ್ತಾ ಬಂತಲ್ಲ ಕಲ್ಲರ್. ಈಗ ಅದನ್ನು ತೆಗಿಯೋಣ. ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ. ಈಗ ಬೆಲ್ಲ ಇಟ್ಟೆ, ಒಂದು 1/4 kg ಅಷ್ಟು ಇಟ್ಟಿದ್ದೇನೆ. ಅಂದರೆ ಹಿಟ್ಟು ಕೂಡ 1/4 kg ಆಗ್ಬೋದು, ಬೆಲ್ಲ ಕೂಡ 1/4 kg ಆಗ್ಬೋದು. ನಾನು ಯಾಕಂದರೆ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ, ಅದು ಸ್ವಲ್ಪ ಕರಗಬೇಕು, ಚೆನ್ನಾಗಿ ಕರಗಲಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಒಂದು ಬಣಲೆಗೆ. ಅದಕ್ಕೆ ಗೋಡಂಬಿ ತುಂಡು ಮಾಡಿ ಗೋಡಂಬಿ ಹಾಕ್ಕೊಳ್ಳೋಣ. ಎಲ್ಲ ಹೀಗೆ ಪೀಸ್ ಮಾಡಿ ಹಾಕ್ಕೊಳ್ಬೇಕು. ಗೋಡಂಬಿನ ಪೀಸ್ ಮಾಡಿ ಹಾಕ್ಕೊಳ್ತಿದ್ದೇನೆ ನೋಡಿ. ಹಾಗೆ ಎಲ್ಲದನ್ನ ಪೀಸ್ ಮಾಡಿ ಹಾಕ್ಕೊಳ್ಳೋಣ. ಈಗ ದ್ರಾಕ್ಷಿ ಹಾಕ್ಕೊಳ್ಳೋಣ. ಈಗ ದ್ರಾಕ್ಷಿ ಹಾಕೋಣ. ಅದು ಸ್ವಲ್ಪ ಹುರಿಬೇಕು, ಸ್ವಲ್ಪ ಹುರ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಇರುತ್ತೆ, ಸಿಂಪಲಾಗಿ ಬೇಗ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುರ್ಕೊಳ್ಳೋಣ. ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಉಂಟು ನೋಡಿ, ತುಂಬ ಚೆನ್ನಾಗಿದೆ. ತುಪ್ಪದಲ್ಲಿ ಹುರಿಯುವಾಗ ಖುಷಿಯಾಗುತ್ತೆ. ಹಾಗೆ ಇದಕ್ಕೆ ಈಗ ಗೋಧಿ ಪುಡಿ ಹಾಕ್ಕೊಳ್ಳೋಣ. ಆಯ್ತಲ್ಲ ಹುರಿದು, ಇದಕ್ಕೆ ಈಗ ಗೋಧಿ ಪುಡಿ ಹಾಕ್ಕೊಳ್ಳೋಣ. ಹುರಿದಿಟ್ಟಂಥ ಗೋಧಿ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ತಾ ಈಗ ಎಲ್ಲ ಸೇರಿಸಿಕೊಳ್ಳೋಣ. ಕಲರ್ ಬೇರೆ ಆಗಿದೆ ಅಲ್ಲ ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೇನೆ 10 ರಿಂದ 15 ನಿಮಿಷ. ಹಾಗೆ ನಿಧಾನ ಬೆಂಕಿಯಲ್ಲಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ತುಪ್ಪ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ನಾವು ಬೆಲ್ಲ ಕರಗಿಸಿ ಇಟ್ಟುಕೊಂಡಿದ್ದೇವಲ್ಲ, ಅದನ್ನು ಈಗ ಸೋಸ್ಕೊಳ್ಳೋಣ. ಅದಕ್ಕೇ ಸ್ವಲ್ಪ ಬಿಸಿ ಉಂಟು, ಬೇಗ ನಾವು ಅದನ್ನು ಉಂಡೆ ಕಟ್ಕೊಳ್ಬೇಕು. ಇಲ್ಲದಿದ್ದರೆ ಒಂದು ಖರ್ಜೂರದ ಪೀಸ್ ಆಗಿ ಬರುತ್ತೆ ನೋಡಿ. ಹಾಗೆ ಹಾಕ್ಕೊಳ್ಳೋಣ. ಎಲ್ಲ ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಸ ಇದ್ರೂ ಹೋಗುತ್ತೆ, ನಮಗೆ ಮಿಕ್ಸ್ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಪುಡಿ ಹಾಕ್ಕೊಂಡ್ರೆ ಅದು ಗೊತ್ತಾಗೋದಿಲ್ಲ ನೋಡಿ. ಇದಾದರೆ ಚೆನ್ನಾಗಿ ನೋಡಿ, ಕಲ್ಲರ್ ಹೇಗೆ ಆಯಿತು, ತುಂಬ ಚೆನ್ನಾಗಿ ಬಂತಲ್ಲ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಸ್ವಲ್ಪ ನಾವು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಪ್ಲೇಟಿಗೆ ಹಾಕ್ಕೊಂಡಾಯಿತು. ಈಗ ಸ್ವಲ್ಪ ತುಪ್ಪ ಹಿಡಿದು ನಾವು ಅದನ್ನು ಉಂಡೆ ಕಟ್ಟಬೇಕು. ಅಂದರೆ ಬಿಸಿ ಉಂಟು ಕಂಡಬಟ್ಟೆ, ಕೈಯಲ್ಲಿ ಹಿಡಿಲಿಕ್ಕೆ ಬರೋದಿಲ್ಲ ನೋಡಿ, ತುಂಬ ಬಿಸಿ ಉಂಟು. ಕೈಯೆಲ್ಲ ತುಂಬ ಬಿಸಿ ಆಗ್ತಾ ಉಂಟು, ಕೈಯಲ್ಲಿ ಹಿಡಿಲಿಕ್ಕಾಗೋದಿಲ್ಲ. ಆದರೂ ನಾವು ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಈಗ ನನಗೆ ಏಲಕ್ಕಿ ಪುಡಿ
ಬಿಸಿ ಬಿಸಿಗೆ ಹಾಕ್ಕೊಳ್ಬೇಕು ನಾವು. ನೋಡಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೇನೆ, ಸಕ್ಕರೆಗೆ ಏಲಕ್ಕಿ ಹಾಕಿ ಪುಡಿ ಮಾಡಿಕೊಂಡದ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಸೇರಿಸಿ ಮಾಡ್ಕೊಳ್ಬೋದು. ತುಪ್ಪದಲ್ಲಿ ಒಂದು 3 ಉಂಡೆ ಮಾಡಿಕೊಂಡೆ, ಈಗ ಹಾಲು ಸೇರಿಸಿ ಮಾಡ್ಕೊಳ್ತೀನಿ. ನೋಡಿ ಇದು ಹಾಲು ಸೇರಿಸಿ ಮಾಡಿದಂಥ. ಇದಕ್ಕೀಗ ನಾವು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಉಳಿದ ಸಕ್ಕರೆ ಪುಡಿ ಹಾಗೆ ಏಲಕ್ಕಿ ಪುಡಿನ ಇದಕ್ಕೆ ನಾನು ಹಾಕ್ಕೊಳ್ತಿದ್ದೇನೆ. ತುಂಬ ಫ್ಲೇವರ್ ಬರುತ್ತೆ. ನೋಡಿ ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.